ಮೂಲಂಗಿ ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳದಿಂಗಲು ತುಳು ಆ್ಯಂಡ್ ಕನ್ನಡ. ನಾನೀಗ ಒಂದು ಮೂಲಂಗಿ ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಇದು ಮೂಲಂಗಿ ತಗೊಂಡಿದ್ದೀನಿ. ನಮ್ಮ ಮೂಲಂಗಿ ಅಂದರೆ ತುಂಬ ಇಷ್ಟ ನಮಗೆ ಮನೆಯಲ್ಲಿ. ಅದಕ್ಕೆ ಒಂದು ಸಾಂಬಾರು ಮಾಡುವಂಥ ಮೂಲಂಗಿ ಮತ್ತು ನುಗ್ಗೆಕಾಯಿ ಹಾಕಿ ಒಂದು ಸಾಂಬಾರು ಮಾಡ್ತಾ ಇದ್ದೀನಿ. ಇದನ್ನು ಕಟ್ ಮಾಡ್ಕೊಂಡು ಬರ್ತೀನಿ. ಮತ್ತು ಮೂಲಂಗಿ ಉಪಯೋಗ ಏನಿದೆ ಎಲ್ಲ ನಿಮಗೆ ಇದರಿಂದ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಸ್ಕಿಪ್ ಮಾಡಿದೆ ನೋಡಿ, ಆಯಿತಾ? ನೋಡಿ, ಕಟ್ ಮಾಡ್ಕೊಂಡು ಬಂದೆ, ನೀರಲ್ಲಿ ಹಾಕಿಡ್ತೀನಿ. ಇದನ್ನು ನಾನೀಗ ಬೇಯಲಿಕ್ಕೆ ಇಡ್ತೀನಿ. ಕುಕ್ಕರಲ್ಲೆಲ್ಲ ಇಡೋದಿಲ್ಲ. ಬಟಾಟೆ ಹಾಕಿದೆ ಒಂದು 2, ಆಯಿತಾ? ಬಟಾಟೆ ಎಲ್ಲ ಹಾಕಿದ್ದೀನಿ. ಮೂಲಂಗಿ ಜಾಸ್ತಿ ಇದೆ, ಅದಕ್ಕೆ ಮೂಲಂಗಿ ಸಾಂಬಾರು. ಈಗ ಅದಕ್ಕೆ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ, ಸ್ವಲ್ಪ ನೀರು, ಬೇಯಲಿಕ್ಕೆ ಸ್ವಲ್ಪ ನೀರು, ಬೇಯಲಿಕ್ಕೆ ಸ್ವಲ್ಪ ಉಪ್ಪು, ಬೇಯಲಿಕ್ಕೆ ಇಡುವ. ಚಲೆ ಬಿಚ್ಚು ಬೇಯಲಿ. ಇಲ್ಲಿ ನಾನು ಸ್ವಲ್ಪನೇ ಸೊಪ್ಪು ತಗೊಂಡಿದ್ದೀನಿ, ತೆಗೆದಿದ್ದೀನಿ. ತುವರ್ ದಾಲ್ ಚೆನ್ನಾಗಿ ತೊಳೆದು ಒಂದು ಕುಕ್ಕರಲ್ಲಿ ಇಟ್ಟು 4-5 ವಿಸಿಲನ್ನೆಲ್ಲ ಬರಿಸ್ತೀನಿ. ಸ್ವಲ್ಪ ಸಾಕು, ಹೆಚ್ಚು ಹಾಕಬಾರ್ದು ಸಾಂಬಾರಿಗೆ. ಕುಕ್ಕರ್ ಇಟ್ಟಿದ್ದೀನಿ. ಸ್ವಲ್ಪ ನೀರಿಟ್ಟು ಅದನ್ನು ಒಂದು ವಿಸಿಲ್ ತೆಗೆಯುವ. ಒಂದೇ ಒಂದು ವಿಸಿಲ್, ಒಂದಲ್ಲ ಒಂದು 2-3 ವಿಸಿಲ್ ತೆಗಿಬೇಕು. ಸ್ವಲ್ಪ ಹಲ್ದಿ ಹಾಕೋಬೇಕು, ಅಷ್ಟೇ ಸಾಕು. ಸ್ವಲ್ಪ ಎಣ್ಣೆ, ಬೇಗ ಬೇಯಲಿಕ್ಕೆ. ಮುಚ್ಚಿ ಇಡುವ. ಒಂದು 3 ವಿಸಿಲ್ ತೆಗಿಯುವ. 3 ವಿಸಿಲ್ ತೆಗಿಯುವ, ಆಯಿತಾ? ಮೂರು ವಿಸಿಲ್ ತೆಗೆದು ಈಗ ಸಾಂಬಾರಿಗೆ ಒಂದು ಮಸಾಲೆ ತೆಗೆದಿದ್ದೀನಿ. ನೋಡಿ, ಕಡಲೆಬೇಳೆ 1/4 ಸ್ಪೂನಷ್ಟು, ಉದ್ದಿನಬೇಳೆ 1/4 ಸ್ಪೂನಷ್ಟು, ಇದು ಕುಕ್ಕರ್ ಒಂದು ವಿಸಿಲ್, ಮೆಂತ್ಯ 1/4 ಸ್ಪೂನಷ್ಟು, ಜೀರಿಗೆ 1/4 ಸ್ಪೂನಷ್ಟು, ಮತ್ತು ಉದ್ದಿನಬೇಳೆ, ಕಡಲೆಬೇಳೆ 2 ಸ್ವಲ್ಪ ತಗೊಂಡಿದ್ದೀನಿ. ಕೊತ್ತಂಬರಿ ತಗೋಬೇಕು ಒಂದು, ಧನಿಯಾ, ನೋಡಿ. ನಾನು ಮಸಾಲೆಗೆ ಕೊತ್ತಂಬರಿ, ಜೀರಿಗೆ, ಮೆಂತ್ಯ, ಉದ್ದಿನಬೇಳೆ, ಕಡಲೆಬೇಳೆ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸು ಒಂದು 3, ಖಾರದ ಮೆಣಸು ಸಣ್ಣದೊಂದು 2 ತಗೊಂಡಿದ್ದೀನಿ, ಖಾರ ಇರಲಿ ಅಂತ, ತೆಂಗಿನ ತುರಿ ಮತ್ತು ಬೇವ್ರೆ. ಇದು ಎಲ್ಲ ಹುರಿದುಕೊಂಡು ಬರಬೇಕು. ಬರುವ. ಎಣ್ಣೆ ಬಿಸಿ ಆದಮೇಲೆ ಎಲ್ಲ ಮಸಾಲೆ ತಗೊಂಡಿದ್ದೀನಲ್ವ, ಎಲ್ಲವನ್ನು ಹಾಕ್ತೀನಿ. ಎಲ್ಲ ಒಟ್ಟಿಗೆ ಹಾಕಿದೆ.
ಒಮ್ಮೆಲೆ ಹುರಿಯುವಂತ ಎಲ್ಲಾನು ಒಟ್ಟಿಗೆ ಹುರ್ಕೋತೀವಿ. ತುಂಬ ಚೆನ್ನಾಗಿ ಹುರಿಬೇಕು ಮಸಾಲೆಯನ್ನು. ಒಂದು ಇದಕ್ಕೆ ಹಾಕಲಿಕ್ಕೆ ಮರ್ತುಬಿಟ್ಟೆ, ಸ್ವಲ್ಪ ಸಾಂಬಾರಿಗೆ ಹುಳಿ ಹಾಕಿದರೆ ಅದು ಟೇಸ್ಟಿ. ಎಷ್ಟು ಪರಿಮಳ ಬರ್ತುಂಟು ಗೊತ್ತಾ. ಹಿಂಗು ಇಲ್ಲ ನನ್ನ ಹತ್ರ, ಹಿಂಗು ಹಾಕಬೇಕು, ಚೆನ್ನಾಗಿ ಆಗುತ್ತೆ. ಹಿಂಗು ನಾನು ಇದು ಮಾಡಿದ್ದೀನಿ, ಸ್ಕಿಪ್ ಮಾಡ್ತೀನಿ. ನಿಮ್ಮ ಹತ್ರ ಹಿಂಗಿದ್ರೆ ಹಾಕಿ, ತುಂಬ ಪರಿಮಳ. ಪಟ್ ಪಟ್ ಸೌಂಡ್ ಬರ್ತಾಯಿದೆ ನೋಡಿ. ನೋಡಿ ಇದಕ್ಕೆ ತೆಂಗಿನಕಾಯಿ ಹಾಕ್ತೀನಿ. ಇಷ್ಟ ಪ್ರಕಾರ ಎಷ್ಟು ಬೇಕಾದರೂ ಹಾಕ್ಬೋದು, ನನಗೆ ಬೇಕಿಷ್ಟು. ತೆಂಗಿನಕಾಯಿ, ಹುಳಿ ನೋಡಿ, ಹುಣಸೆ ಹುಳಿ ಹಾಕಲೇಬೇಕಾಗುತ್ತೆ. ಹುಣಸೆ ಹುಳಿ ಸಾಂಬಾರಿಗೆ ಇಲ್ಲ ಅಂದರೆ ಅದು ಸಾಂಬಾರೇ ಅಲ್ಲ ಅಂತ ಅನಿಸುತ್ತೆ. ಸ್ವಲ್ಪ ಹಲ್ದಿ ಕೂಡ ಹಾಕಿ ಒಟ್ಟಿಗೆ ನಾನು ಇನ್ನೊಂದು ಫ್ರೈ ಮಾಡಿ ಮತ್ತೆ ಗ್ರೈಂಡ್ ಮಾಡ್ತೀನಿ. ಇದು ಆಯಿತು ನೋಡಿ, ಇದು ಆಯಿತು. ಬಂದ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡುವ. ನೋಡಿ ಇದು ಬೇಯ್ತಾ ಬಂತು. ಆದರೂ ಇದಕ್ಕೆ ನಾನು ಇದು ಮಾಡ್ಕೊಂಡು ಬಂದಿದ್ದು ನೋಡಿ, ಇದನ್ನು ಕೂಡ ಆ್ಯಡ್ ಮಾಡ್ತೀನಿ. ಅದು ಸ್ವಲ್ಪ ಬೇಯಲಿಕ್ಕೆ ಬಾಕಿ ಉಂಟು, ಅದರಲ್ಲಿ ಒಟ್ಟಿಗೆ ಇದು ಕೂಡ ಬೇಯಲಿ. ಮತ್ತೆ ಮಸಾಲವನ್ನು ಗ್ರೈಂಡ್ ಮಾಡಿ ಹಾಕ್ತೀನಿ, ಅದರೊಟ್ಟಿಗೆ ಬೇಯಲಿ. ನೋಡಿ ಸ್ವಲ್ಪ ಬೇಯಲಿಕ್ಕೆ ಬಾಕಿ ಉಂಟಂತ ಅನ್ಕೋತೀನಿ. ತುಂಬ ಚೆನ್ನಾಗಿ ಇದಾಗಬೇಕು, ತಿನ್ನಲಿಕ್ಕೆ ಸಿಗಬಾರ್ದು. ಬೆಂದಿದೆ, ಅದ್ರ ಮಿಕ್ಸ್ ಆಗಲಿ ತರಕಾರಿಯೊಟ್ಟಿಗೆ ಅಲ್ವಾ, ಆಗ ಸಾಂಬಾರು ಚೆನ್ನಾಗಿ ಆಗುತ್ತೆ. ಬೇಯಲಿ, ಮುಚ್ಚಿಡುವ, ಮುಚ್ಚಿಡ್ತೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ನಾನು ಮಸಾಲೆಯನ್ನು ಆ್ಯಡ್ ಮಾಡ್ತೀನಿ. ಮಸಾಲೆ ಆ್ಯಡ್ ಮಾಡುವ. ಚೆನ್ನಾಗಿ ಆಗಿದೆ. ನೀರೇ ಇದೆ. ನೋಡಿ ಆಯ್ತಿದು. ಅದು ಮತ್ತೆ ಗಟ್ಟಿ ಆಗುತ್ತೆ. ಇದು ಕುದಿ ಬರಲಿ ನೋಡಿ. ಕಲರ್ಫುಲ್ ಸಾಂಬಾರ್. ಮೂಲಂಗಿ ಸಾಂಬಾರ್. ಉಪ್ಪು ಎಲ್ಲ ಹೇಗಿದೆ ಅಂತ ನೋಡಬೇಕು. ಇದು ಕುದಿ ಬರಲಿ, ಮಸಾಲೆ ಹಾಕಿದ್ಮೇಲೆ ಕುದಿ ಬರಬೇಕು. ನೋಡಿ ಸಾಂಬಾರು ಕುದೀತುಂಟು, ಚೆನ್ನಾಗಿ ಕುದಿ ಬರ್ತುಂಟು. ಸಾಂಬಾರು ಕಲರ್ ನೋಡಿ ಎಷ್ಟು ಕಲರ್ಫುಲ್ ಬಂದಿದೆ ನೋಡಿ ಸಾಂಬಾರು ಅಲ್ವಾ. ಸಾಂಬಾರು
ಮೂಲಂಗಿ ಸಾಂಬಾರು. ಇಲ್ಲಿ ನೋಡಿ ಒಂದು ಒಗ್ಗರಣೆಗೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಂಡೆ. ಒಗ್ಗರಣೆಗೆ ಎಣ್ಣೆ ಹಾಕೊಂಡಾಗ ಸಾಸಿವೆ ಎಲ್ಲಿಯೂ ಉಪಯೋಗ ಮಾಡಿಲ್ಲ ನಾನು, ಒಗ್ಗರಣೆಯಲ್ಲಿ ಮಾತ್ರ ಸಾಸಿವೆ ಉಪಯೋಗ ಮಾಡಿದ್ದೆ. ಮತ್ತು ಬೆಳ್ಳುಳ್ಳಿ ಮತ್ತು 2 ಮೆಣಸು, ಖಾರದ ಮೆಣಸು ಮತ್ತು ಕರಿಬೇವು ಎಲ್ಲ ಮಿಕ್ಸ್ ಮಾಡಿ. ಸಾಸಿವೆಯನ್ನು ಎಲ್ಲಿಯೂ ಉಪಯೋಗ ಮಾಡಿಲ್ಲ ನಾನು, ನೋಡಿದ್ರಲ್ಲ ನೀವು. ಎಲ್ಲಿಯೂ ಕೂಡ ನಾನು ಸಾಸಿವೆ ಉಪಯೋಗ ಮಾಡಿಲ್ಲ, ಇಲ್ಲಿ ಮಾತ್ರ ಒಗ್ಗರಣೆಗೆ ಮಾತ್ರ. ಸಾಂಬಾರಿಗೆಲ್ಲ ಸಾಸಿವೆ ಹಾಕಲ್ಲ, ಒಗ್ಗರಣೆ ಕೊಟ್ಟರೆ ಒಗ್ಗರಣೆಗೆ ಹಾಕ್ತೀನಿ. ಪಟ್ ಸೌಂಡ್ ಬರ್ತಾ ಇದೆ ನೋಡಿ. ಸಾಂಬಾರು ಕುದಿ ಬರ್ತುಂಟು. ಬಂದ್ ಮಾಡುವ. ಇದು ಸಾಂಬಾರನ್ನು ಬಂದ್ ಮಾಡುವ. ಒಂದು ಒಗ್ಗರಣೆ ಕೊಟ್ಟು ಮುಚ್ಚಿಡುವ. ಪರಿಮಳ ಹೋಗುತ್ತೆ ನೋಡಿ. ಸಾಂಬಾರು ರೆಡಿಯಾಗಿದೆ. ಸೂಪರ್ ಸಾಂಬಾರು. ವಾವ್, ನೋಡಿದ್ರಲ್ವ. ಈ ಸಾಂಬಾರು ರೆಸಿಪಿ ನಿಮಗೂ ಕೂಡ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗುವ ತನಕ ಅಲ್ಲಿವರೆಗೆ ನಿಮಗೆ ಬಾಯ್, ಟೇಕ್ ಕೇರ್, ಬಾಯ್. ನನ್ನ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಲೈಕ್, ಶೇರ್ ಖಂಡಿತ ಮಾಡಿ. ಬಾಯ್. ಇನ್ನೊಂದು ವೀಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಬಾಯ್. ನೋಡಿ.